ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಇಂದು ಪುರಭವನದಲ್ಲಿ ನಡೆಯಿತು. ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮತ್ತು ಉಪಮೇಯರ್ ಸುನೀತಾ ಅವರು ಮೂವರು ನಿವೃತ್ತ ಪೌರ ಕಾರ್ಮಿಕರ ಪಾದಗಳನ್ನು ತೊಳೆದು ಬಳಿಕ ಪಾದಗಳಿಗೆ ಹೂಮಾಲೆ ಅರ್ಪಿಸಿ ಪೂಜೆಯನ್ನು ನೆರವೇರಿಸಿದರು. ಸಚೇತಕ ಪ್ರೇಮಾನಂದ ಶೆಟ್ಟಿ, ಪ್ರತಿಪಕ್ಷ ನಾಯಕ ನವೀನ ಡಿಸೋಜಾ, ಪಾಲಿಕೆಯ ಆಯುಕ್ತ ಆನಂದ್ ಮತ್ತು ಇತರ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ 5 ಮಂದಿ ಪೌರ ಕಾರ್ಮಿಕರನ್ನ ಸನ್ಮಾನ ಮಾಡಲಾಯಿತು. ಪೌರ ಕಾರ್ಮಿಕರ ಪ್ರತಿಭಾನ್ವಿತ ಮಕ್ಕಳನ್ನ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ, ಹಿರಿಯ ಪೌರ ಕಾರ್ಮಿಕರ ಪಾದಪೂಜೆ ನೆರವೇರಿಸುವ ಮೂಲಕ ನನ್ನ ಜೀವನ ಪಾವನಗೊಳಿಸಿದ್ದೇನೆ ಎಂದು ಭಾವಿಸಿದ್ದೇನೆ ಎಂದರು. ಬೇರೆ ಮಹಾನಗರ ಪಾಲಿಕೆಗಳಿಗೆ ಹೋಲಿಸಿದರೆ ಮಂಗಳೂರು ಪಾಲಿಕೆ ಅತ್ಯಂತ ಸ್ವಚ್ಛ ನಗರ ಪಾಲಿಕೆಯಾಗಿದೆ. ಈ ಸಾಧನೆಯಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ವದ್ದು ಎಂದು ಅಭಿನಂದಿಸಿದರು. ಮಹಾಪೌರನಾಗಿ ನನ್ನನ್ನು ಪಾರ್ಟಿ ಆಯ್ಕೆ ಮಾಡಿ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು, ಅದರಲ್ಲೂ ಕೂಡ ಹಿರಿಯ ಪೌರ ಕಾರ್ಮಿಕರನ್ನು ಅವರ ಪಾದಪೂಜೆ ಮಾಡುವ ಮುಖಾಂತರ ನನ್ನ ಜೀವನವನ್ನು ಇವತ್ತು ನಾನು ಪಾವನಗೊಳಿಸಿದ್ದೇನೆ ಎಂಬಂತಹ ಒಂದು ಬಹಳ ಉತ್ಸಾಹದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೌರ ಕಾರ್ಮಿಕರಂತ ಹೇಳಿದ್ರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಇಡೀ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಇರಬಹುದು, ಆರೋಗ್ಯ ಇರಬಹುದು, ಅದರ ಜೊತೆಗೆ ಸಣ್ಣ ಸಣ್ಣ ಚರಂಡಿಯ ಒಂದು ಸ್ವಚ್ಛತೆ ಇರಬಹುದು. ಈ ಎಲ್ಲ ಕಾರ್ಯವನ್ನು ಮಾಡುವುದರ ಮುಖಾಂತರ ಮಂಗಳೂರನ್ನು ಬಹುಶಃ ಬೇರೆ ಮಹಾನಗರ ಪಾಲಿಕೆಗೆ ಹೋಲಿಕೆ ಮಾಡಿದ್ರೆ ಅತ್ಯಂತ ಸ್ವಚ್ಛ ಮಂಗಳೂರು ಯಾವುದಂತ ಹೇಳಿದ್ರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ. ಹಾಗಾಗಿ ಇಲ್ಲಿ ಕುಳಿತಂತ ಎಲ್ಲ ಪೌರ ಕಾರ್ಮಿಕರಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.